ರಾಜ್ಯದಾದ್ಯಂತ ಕೋವಿಡ್ ಸೋಂಕು ನಿಯಂತ್ರಿಸಲು ಆರೋಗ್ಯಾಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಸಹ ಕೋವಿಡ್ ಅನ್ನು ಎದುರಿಸಲು ಸಿದ್ಧರಾಗಿ ನಿಂತಿದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇಂಡಿ ಭಾಗದ ಡಿವೈಎಸ್ಪಿ ಶ್ರೀಧರ್ ದಡ್ಡಿ ಅವರು ಕೋವಿಡ್ ಜಾಗೃತಿಯ ಅಭಿಯಾನವನ್ನು ನಡೆಸಿ ಕೋವಿಡ್ ರಕ್ಷಣೆಗಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ನಾನು ಶ್ರೀಧರ್ ದಡ್ಡಿ ಡಿವೈಎಸ್ಪಿ ಇಂಡಿ ಈ ದಿನ ಸಿಂದಗಿಯಲ್ಲಿ ಈ ಒಂದು ಕೊರೋನಾ ಜಾಗೃತಿ ಅಭಿಯಾನ ಮಾಡೋದಕ್ಕಾಗಿ ಬಂದಿದ್ದೆ. ಈ ದಿನ ಈ ಒಂದು ಅಂಬೇಡ್ಕರ್ ಸರ್ಕಲ್ದಲ್ಲಿ ಕೊರೋನಾ ಜಾಗೃತಿ ಅಭಿಯಾನ ನಾವು ಮಾಡಿದ್ದೇವೆ. ಅಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಸೇರಿರೋ ಒಂದು 20 ರಿಂದ 25 ಜನರನ್ನ ಸೇರಿಸ್ಬಿಟ್ಟು ಪ್ರತಿಯೊಬ್ಬರು ಈ ಒಂದು ಸಿಂದಗಿ ನಗರದಲ್ಲಿ ರಸ್ತೆ ಮೇಲೆ ಓಡಾಡೋದನ್ನ ಬಂದ್ ಮಾಡಬೇಕು, ಅಡ್ಡಾದಿಡ್ಡಿ ತಿರುಗಾಡೋದನ್ನ ಬಂದ್ ಮಾಡಬೇಕು. ಈಗೇನು ಕೊರೋನಾ ನಿಯಮಗಳಿದ್ದಾವೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ನಿಮ್ಮ ಜೀವ ಉಳಿಸ್ಕೊಳ್ಳೋ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲೇ ಇರಬೇಕು ಅಂತ ನಾವು ಹೇಳಿದ್ವಿ. ಇದನ್ನ ಪ್ರತಿಯೊಬ್ಬ ಸಿಂದಗಿ ನಗರದ ಜನರಲ್ಲಿ ಹೇಳಿ ಮನವಿ ಮಾಡಿದ್ವಿ. ಇನ್ನೊಂದ್ಸರಿ ನಾವು ಹೇಳೋದಿಷ್ಟೇ, ಸಿಂದಗಿ ನಗರದ ಜನತೆ ಇದನ್ನ ಅರಿತುಕೊಂಡು ತಮ್ಮ ಒಂದು ಕೊರೋನಾ ಪ್ರತಿದಿನ ಸೋಂಕು ಹೆಚ್ಚು ಆಗ್ತಾ ಇದೆ, ಇದು ಹರಡದಂತೆ ನೀವು ನಿಮ್ಮ ಒಂದು ಮನೆಗಳಲ್ಲೇ ಇರಬೇಕು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶ್ರೀಧರ್ ದಡ್ಡಿ, ಸಿಪಿಐ ಠಾಣೆಯ ಪಿಎಸ್ಐ ಅವಿನಾಶ್ ಸಿರಗುಪ್ಪ, ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ರು. ಖಾದರ್ ಪಾಷಾ, ಮೇಲಿನ ಮನೆ, ವಿ4 ನ್ಯೂಸ್ ಸಿಂದಗಿ.